ಮದುವೆಗೂ ಮುಂಚೆ ಮಗುವಿನ ಜನನ ಹೆದರಿ ಕಾಡಿಗೆ ಬಿಟ್ಟ ಪ್ರೇಮಿಗಳು. ಹೌದು, ಕಳೆದ ಒಂದಷ್ಟು ದಿವಸಗಳ ಹಿಂದೆ ಬೆಳಾಲಿನ ರಸ್ತೆ ಬದಿಯಲ್ಲಿ ಒಂದು ಹೆಣ್ಣು ಮಗು ಪತ್ತೆಯಾಗಿತ್ತು. ಆ ಮುದ್ದಾದ ಮಗುವನ್ನು ನೋಡಿದಾಗ ಪ್ರತಿಯೊಂದು ಜೀವಕ್ಕೂ ಎಷ್ಟು ಮಗು ಚೆನ್ನಾಗಿದೆ, ಇಂತಹ ಮಗುವನ್ನು ಅಪ್ಪ ಅಮ್ಮ ಯಾರಾದರೂ ಕಾಡಿನಲ್ಲಿ ಬಿಟ್ಟು ಹೋಗ್ತಾರಂತ ಅನ್ನಿಸ್ತಿತ್ತು. ಆದರೆ ಆ ಮಗುವಿನ ಹೆತ್ತವರು ಪತ್ತೆ ಆಗಿರಲಿಲ್ಲ. ಇವತ್ತು ಮಗುವಿನ ಹೆತ್ತವರನ್ನ ಧರ್ಮಸ್ಥಳ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಬೆಳ್ತಂಗಡಿ ಬೆಳಾಲು ಮಾಯಾ ನಿವಾಸಿ ರಂಜಿತ್ ಗೌಡ ಈ ಒಂದು ಮಗುವಿನ ತಂದೆ, ಧರ್ಮಸ್ಥಳ ಗ್ರಾಮದ ಕೊಲಂಗಾಜೆಯ ಸುಷ್ಮಿತಾ ಮಗುವಿನ ತಾಯಿ. ಈಗ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ರಂಜಿತ್ ಗೌಡ ಮತ್ತು ಸುಷ್ಮಿತಾ ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ರು, ಆದ್ರೆ ಮದುವೆ ಆಗಿರಲಿಲ್ಲ. ಹೀಗಾಗಿ ಗರ್ಭಿಣಿ ಆಗ್ತಾಳೆ ಸುಷ್ಮಿತಾ. ಯಾರಿಗೂ ಹೇಳದೆ ಇಬ್ಬರು ಜಾಗೃತೆ ವಹಿಸ್ತಾರೆ. ಪ್ರತಿ ತಿಂಗಳು ಕ್ಲಿನಿಕ್ಕಿಗೆ ಹೋಗಿ ಬಂದು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಒಂದು ಸಿಸ್ಟಮ್ ಇದೆ, ಈ ತಾಯಿ ಕಾರ್ಡ್ ಅಂತ ಕೇಳ್ತಾರೆ. ಈ ಪ್ರತಿ ಸಲ ಇವರು ಕ್ಲಿನಿಕ್ಕಿಗೆ ಹೋದಾಗ ತಾಯಿ ಕಾರ್ಡ್ ಎಲ್ಲಿದೆ ಅಂತ ಕೇಳಿದಾಗ ಇಲ್ಲ, ಅದು ಕಾಣೆಯಾಗಿದೆ ಅಂತ ಹೇಳಿದರು. ಅಂದರೆ ಅದನ್ನು ತುಂಬ ಡೀಪಾಗಿ ಯಾರು ತೆಗೆದುಕೊಂಡು ಹೋಗಲ್ಲ. ಬಿಕಾಸ್ ಒಬ್ಬರು ಗರ್ಭಿಣಿ ಹೆಂಗಸಿಗೆ ಏನು ಸಕಾಲಕ್ಕೆ ಚಿಕಿತ್ಸೆ ಕೊಡಬೇಕು, ಟ್ರೀಟ್ಮೆಂಟು, ಮದ್ದು ಇದನ್ನೆಲ್ಲ ಮಾಡ್ತಾರೆ ಎಲ್ಲ ಕಡೆ. ಇದೆಲ್ಲವೂ ಕೂಡ ಸರಿಯಾಗಿ ಇತ್ತು. ಈ ರಂಜಿತ್ ಏನು ಮಾಡ್ತಾರೆ, ಉಜಿರೆಯಲ್ಲಿ ಒಂದು ಬಾಡಿಗೆ ಮನೆ ಮಾಡಿ ಸುಷ್ಮಿತಾ ಅವರನ್ನು ಇರಿಸ್ತಾರೆ. ನಾರ್ಮಲ್ ಡೆಲಿವರಿ ಕೂಡ ಆಗುತ್ತೆ, ಅದೇ ರೂಮ್ನಲ್ಲಿ ಇರ್ತಾರೆ. ಆದರೆ ಸಮಸ್ಯೆ ಯಾವಾಗ ಶುರುವಾಗುತ್ತೆ ಅಂತ ಹೇಳಿದರೆ, ಸುಷ್ಮಿತಾಳ ಅಣ್ಣನ ಮದುವೆ ಇವತ್ತು ನಿಗದಿ ಆಗಿತ್ತು. ಇವತ್ತಿನ ಡೇಟಿಗೆ ಸುಷ್ಮಿತಾಳ ಅಣ್ಣನ ಮದುವೆ ಆಗಬೇಕಿತ್ತು. ಇಷ್ಟು ಸಮಯ ಬಾಡಿಗೆ ಮನೆಯಲ್ಲಿ ಹೇಗೋ ಮನೆಯವರಿಗೆ ಇಷ್ಟೂ ವಿಷಯ ಆಗುವಾಗ ಸುಷ್ಮಿತಾಳ ಮನೆಯವರಿಗೂ ಗೊತ್ತಿಲ್ಲ, ರಂಜಿತ್ನ ಮನೆಯವರಿಗೂ ಕೂಡ ಗೊತ್ತಿಲ್ಲ. ಇಬ್ಬರಿಗೊಬ್ಬರು ಪ್ರೀತಿ ಮಾಡ್ತಾ ಇದ್ರು, ಮನೆಯಲ್ಲಿ ಹೇಳಲಿಲ್ಲ, ಮಗುವಾಗಿದೆ, ಗೊತ್ತಾಗದಾಗೆ ಮೇಂಟೈನ್ ಮಾಡಿ 9 ತಿಂಗಳು ಮಗು ಡೆಲಿವರಿ ಆಗಿದೆ, ಒಂದು ಬಾಡಿಗೆ ಮನೆಯಲ್ಲಿ ಇದ್ರು. ಈಗ ಅಣ್ಣನ ಮದುವೆ ಆಗುವಾಗ ಮನೆಗೆ ಹೋಗಲೇಬೇಕಲ್ವಾ? ಈ ಸಂದರ್ಭದಲ್ಲಿ ಸುಷ್ಮಿತಾಗೆ ಟೆನ್ಷನ್ ಆಗುತ್ತೆ, ಏನು ಮಾಡಬೇಕು ಅಂತ ಹೇಳಿ. ಈ ಒಂದು ವಿಚಾರಕ್ಕಾಗಿಯೇ, ಈ ಒಂದು ಭಯದಿಂದ ಮಗುವನ್ನು ಬಿಸಾಕಬೇಕನ್ನೋ ಉದ್ದೇಶ ಅಲ್ಲ, ಮನೆಯವರಿಗೆ ಈಗ ಏನು ಮಾಡೋದು ಅನ್ನುವ ಕಾರಣಕ್ಕಾಗಿ ಮಾರ್ಚ್ 22ನೇ ತಾರೀಕಿಗೆ ಬೆಳಾಲಿನ ಕಾಡಿನಲ್ಲಿ ಮಗುವನ್ನು ಬಿಟ್ಟು ಪರಾರಿ ಆಗಿದ್ರು. ಈಗ ಕಳೆದ ಒಂದು ವಾರದಿಂದ ಇದು ದೊಡ್ಡ ಸುದ್ದಿಯಾಗಿತ್ತು. ಮಗುವಿನ ಹೆತ್ತವರಿಗಾಗಿ ಹುಡುಕಾಟ ಕೂಡ ನಡೆದಿತ್ತು. ಈಗ ಹೆತ್ತವರನ್ನು ಪತ್ತೆ ಹಚ್ಚುವಲ್ಲಿ ಬೆಳ್ತಂಗಡಿ ಪೊಲೀಸರು, ಧರ್ಮಸ್ಥಳ ಪೊಲೀಸರು ಸಫಲರಾಗಿದ್ದಾರೆ. ಈಗ ನಮಗೆ ಪೊಲೀಸರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಈಗ ರಂಜಿತ್ ಮತ್ತು ಸುಷ್ಮಿತಾ ಹೇಳ್ತಾ ಇದ್ದಾರಂತೆ, ನಾವಿಬ್ಬರು ಮದುವೆ ಆಗ್ತೇವೆ ಮತ್ತು ಆ ಮಗುವನ್ನು ಸಾಕ್ತೇವೆ ಎನ್ನುವಂತಹ ವಿಚಾರ ಹೇಳಿದ್ದಾರೆ ಅಂತೆ. ಆದರೆ ಈ ಪ್ರಕರಣ ನಾವು ಗಮನಿಸಬೇಕು, ಮಗುವನ್ನು ಪತ್ತೆ ಹಚ್ಚುವ ತನಕ ಪೊಲೀಸರ ಕೆಲಸ ಇರುವಂಥದ್ದು. ಕಳೆದ ಬಾರಿ ನಾವು ಗಮನಿಸಿದ್ದೇವೆ, ಹುಡುಗ ನಾಪತ್ತೆಯಾಗಿದ್ದ, ಆ ಪ್ರಕರಣದಲ್ಲೂ ಕೂಡ ಹಾಗೆ ಹುಡುಗ ಏನು ಕಿಡ್ನಾಪ್ ಆಗಿದ್ನಾ ಅಥವಾ ಆತ ಮನೆ ಬಿಟ್ಟು ಹೋಗಿದ್ನಾ, ನಾಪತ್ತೆಯಾಗಿದ್ನಾ, ಅದನ್ನು ಪತ್ತೆ ಹಚ್ಚಿ ಅವನನ್ನು ಕರೆತರುವ ತನಕದ ಕೆಲಸ ಪೊಲೀಸರದ್ದು. ಆನಂತರ ಮಕ್ಕಳ ಕಲ್ಯಾಣ ಇಲಾಖೆಗೆ ಹ್ಯಾಂಡ್ ಓವರ್ ಆಗುತ್ತೆ. ಈಗ ಈ ಮಗು ಕೂಡ ಮಕ್ಕಳ ಕಲ್ಯಾಣ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಮುಂದಿನ ಕ್ರಮ ಅಲ್ಲಿ ಅವರು ಸಮಾಲೋಚನೆ ಮಾಡಬೇಕು. ಇಲ್ಲಿ ರಂಜಿತ್ ಮತ್ತು ಸುಷ್ಮಿತಾ ನಾವಿಬ್ಬರು ಮದುವೆ ಆಗ್ತೇವೆ, ಮಗುವನ್ನು ಸಾಕ್ತೇವೆ ಎನ್ನುವ ನಿರ್ಧಾರವನ್ನು ಈ ಮೊದಲೇ ಮಾಡ್ತಾ ಇದ್ದರೆ ಈ ಥರದ ಕಷ್ಟ ಬರ್ತಾ ಇರಲಿಲ್ಲ. ಪಾಪ ಆ ಮಗುವನ್ನು ಕಾಡಿನಲ್ಲಿ ಬಿಟ್ಟು ಹೋಗೋ ಪರಿಸ್ಥಿತಿ ಕೂಡ ಬರ್ತಾ ಇರಲಿಲ್ಲ. ಆದರೆ ನಮಗೂ ಅದರ ಇನ್ಸೈಡ್ ವಿಚಾರಗಳು ಗೊತ್ತಿಲ್ಲ. ಸುಷ್ಮಿತಾ ಮನೆಯಲ್ಲಿ ವಿರೋಧ ಇತ್ತ ಅಥವಾ ರಂಜಿತ್ನ ಮನೆಯಲ್ಲಿ ವಿರೋಧ ಇತ್ತ, ಅಥವಾ ಅವರಿಬ್ಬರ ಪ್ರೀತಿಯನ್ನು ಹೇಳಿಕೊಳ್ಳೋದಕ್ಕೆ ಅವರಿಬ್ಬರು ಹಿಂಜರಿತಾ ಇದ್ರ, ಹೆದರ್ತಾ ಇದ್ರೆ, ಏನು ಗೊತ್ತಿಲ್ಲ. ಆದರೆ ಈಗ ಈ ಪ್ರಕರಣ ಒಂದು ಸುಖಾಂತ್ಯವನ್ನು ಕಂಡಿದೆ. ಮಗು ಪತ್ತೆಯಾದಂತಹ ಬಳಿಕ ಅಪ್ಪ ಅಮ್ಮನನ್ನು ಪತ್ತೆ ಹಚ್ಚುವ ಕಾರ್ಯ ನಡೆದಾಗ ಇವರಿಬ್ಬರು ಗೊತ್ತಾಗಿದೆ, ಈಗ ಒಪ್ಪಿಕೊಂಡಿದ್ದಾರೆ, ಮದುವೆ ಆಗ್ತೇವೆ, ಮಗುವನ್ನು ಸಾಕ್ತೇವೆ ಅಂತೇಳಿ. ಸೊ ಮಕ್ಕಳ ಕಲ್ಯಾಣ ಇಲಾಖೆ ಮುಂದಿನ ಕ್ರಮವನ್ನು ಜರುಗಿಸುತ್ತೆ.